ಲಡಾಖ್ನ ಗಲ್ವಾನ್ ಕಣಿವೆಯಲ್ಲಿ ಚೀನಾ ದೇಶದ ಸೈನಿಕರ ಜೊತೆ ಹೋರಾಡ್ತಾ ವೀರ ಮರಣವನ್ನ ಹೊಂದಿದ ಭಾರತಾಂಬೆಯ ವೀರಪುತ್ರರಿಗೆ ಉಡುಪಿ ಜಿಲ್ಲಾ ಜನತಾದಳ ಜಾತ್ಯತೀತ ಪಕ್ಷದ ಜಿಲ್ಲಾ ಕಚೇರಿ ಕುಮಾರಕೃಪದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು. ಜಿಲ್ಲಾಧ್ಯಕ್ಷರಾದ ಯೋಗೀಶ್ ವಿ ಶೆಟ್ಟಿ ಅವರು ಮಾತನಾಡ್ತಾ, ಸರ್ಕಾರ ಪಕ್ಷ ಯಾವುದೇ ಇರಲಿ, ದೇಶದ ಹಿತ ರಕ್ಷಣೆಯ ವಿಷಯ ಬಂದಾಗ ನಾವು ಸರ್ಕಾರ ಮತ್ತು ಸೈನಿಕರ ಜೊತೆ ನಿಲ್ಲಬೇಕು. ಚೀನಾದ ನರಿಬುದ್ಧಿಗೆ ತಕ್ಕ ಪಾಠವನ್ನ ಕಲಿಸಬೇಕು. ದೇಶಕ್ಕೆ ದೇಶವೇ ಒಂದಾಗಬೇಕು ಅಂತ ಹೇಳಿದ್ರು. ನಮ್ಮ ದೇಶದ ಆ ಕಣಿವೆಯಲ್ಲಿರುವ ಆ ಬಾರ್ಡರಲ್ಲಿರುವ ನಮ್ಮ ಸೈನಿಕರ ಮೇಲೆ ಒಂದು ಏನು ಅವರ ನರಿಬುದ್ಧಿಯಿಂದ ಒಂದು ರೀತಿಯ ಘರ್ಷಣೆಯನ್ನು ಮಾಡಿದ್ದಾರೆ, ಒಂದು ರೀತಿಯ ನಮ್ಮ ಸೈನಿಕರಿಗೆ ಹಲ್ಲೆ ಉಂಟು ಮಾಡಿ ಒಂದು ಸೇನಾಧಿಕಾರಿ ಸೇರಿ ನಮ್ಮ ವೀರ ಸೈನಿಕರು 20 ಜನ ವೀರ ಮರಣವನ್ನು ಅಪ್ಪಿದ್ದಾರೆ. ಆ ಚೀನಾ ಸೈನಿಕರೊಂದಿಗೆ ಹೋರಾಡಿ ತಮ್ಮ ಪ್ರಾಣವನ್ನು ದೇಶಕ್ಕೋಸ್ಕರ ಅರ್ಪಣೆ ಮಾಡಿದ್ದಾರೆ. ಸರ್ಕಾರ ಪಕ್ಷ ಯಾವುದೇ ಇರಲಿ, ಈ ಸಮಯದಲ್ಲಿ ನಾವು ನಮ್ಮ ದೇಶದ ಜೊತೆ, ನಮ್ಮ ಸೈನಿಕರ ಜೊತೆ ನಾವು ನಿಲ್ಲಬೇಕಾದದ್ದು ನಮ್ಮ ಕರ್ತವ್ಯ. ಹಾಗಾಗಿ ನಮ್ಮ ಉಡುಪಿ ಜಿಲ್ಲಾ ಜಾತ್ಯತೀತ ಜನತಾದಳದ ವತಿಯಿಂದ ನಮ್ಮೆಲ್ಲ ನಾಯಕರು ಸೇರಿ ಇಂದು ನಮ್ಮ ಏನು ರಾಜ್ಯದ, ನಮ್ಮ ರಾಷ್ಟ್ರದ, ನಮ್ಮ ನಾಯಕರ ಅಪೇಕ್ಷೆಯಂತೆ ಅವರು ಕೂಡ ಹಾಗೆ ನಾವು ಒಂದು ಪ್ರಾದೇಶಿಕ ಪಕ್ಷವಾಗಿ ನಮ್ಮ ರಾಜ್ಯದಲ್ಲಿ ನಾವು ಕೃಷಿಕರಿಗೆ, ಹಲವಾರು ಬಡವರ್ಗದವರಿಗೆ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇನ್ನು ಹುತಾತ್ಮ ಸೈನಿಕರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಗಳನ್ನು ಅರ್ಪಿಸಿ ಮೌನ ಪ್ರಾರ್ಥನೆ ಮಾಡಿ ಸೆಲ್ಯೂಟ್ ಗೌರವವನ್ನು ಕೊಟ್ಟು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷರಾದ ವಾಸುದೇವ್ ರಾವ್, ನಾಯಕರುಗಳಾದ ಕಿಶೋರ್ ಕುಂದಾಪುರ, ರಂಜಿತ್ ಶೆಟ್ಟಿ ಬೈಂದೂರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. Gracias.